ಇಲ್ಲ ಅದೇ ನಮಗೆ ನೋಡಿ ತುಳು ಭಾಷೆ ಬಗ್ಗೆ ಎಲ್ಲರಿಗೂ ಕೂಡ ತುಳುನಾಡಿನವರಿಗೆ ಭಾಳ ಒಂದು ವಿಶೇಷವಾದ ಗೌರವ ಮತ್ತೊಂದು ಆಸಕ್ತಿ. ಇವತ್ತು ನಾವು ತುಳುನಾಡಿನ ಬಹುಶಃ ನಮ್ಮ ಈ ಪ್ರದೇಶ ಕರಾವಳಿ ಮತ್ತು ಜಿಲ್ಲೆಯ ಜನರು ನಾವು ಯಾವುದೇ ಜಾತಿ ಇರ್ಬೋದು, ನಾವು ಯಾವುದೇ ಧರ್ಮ ಇರ್ಬೋದು, ನಾವು ಯಾವುದೇ ವರ್ಗವಿರ್ಬೋದು, ನಾವು ಯಾವುದೇ ಪಂಗಡ ಇರ್ಬೋದು, ಆದರೆ ನಾವು ತುಳುನಾಡಿನ ಮಣ್ಣಿನ ಮಕ್ಕಳು ಅದು ಪ್ರಥಮ ಅಂತ ಹೇಳಿಕ್ಕೆ ಬಯಸ್ತೇನೆ. ಫಸ್ಟ್ ನಾವು ಈ ತುಳುನಾಡಿನ ಮಣ್ಣಿನ ಮಕ್ಕಳಾಗಿದ್ದೇವೆ ಮತ್ತು ನಮ್ಮ ಜಾತಿ ಧರ್ಮಕ್ಕೆ ಅನುಗುಣವಾಗಿ ನಾವು ಇದ್ದೇವೆ. ಸೊ ಈ ತುಳು ಭಾಷೆ ನಮಗೆಲ್ಲರಿಗೂ ಕೂಡ ಗೌರವ ತರುವಂಥ ಭಾಷೆ. ಇದೊಂದು ವಿಶೇಷ ಶಕ್ತಿ ಅಂತ ಹೇಳಿದರೆ ಇದನ್ನು ಹಿಂದಿನೆಲ್ಲ ಕೂಡ ಉಳಿಸಿಕೊಂಡು ಬಂದಿದ್ದಾರೆ. ನೋಡಿ, ಬೇರೆ ಭಾಷೆಗಳಿಗೆ ಇಂಗ್ಲೀಷಿಗೆ ಕನ್ನಡಕ್ಕೆ ಲಿಪಿ ಇದೆ. ಲಿಪಿ ಮುಖಾಂತರ ಸಾಹಿತ್ಯ ಇತಿಹಾಸ ಬರೆಯೋರಿದ್ದಾರೆ. ನಮ್ಮ ಮಕ್ಕಳು ಶಾಲೆಯಲ್ಲಿ ಕನ್ನಡ ಓದ್ತಾರೆ, ಇಂಗ್ಲೀಷ್ ಓದ್ತಾರೆ, ಅದರಿಂದ ಅದು ಉಳಿದುಕೊಂಡು ಬಂದಿದೆ. ಆದರೆ ತುಳು ಭಾಷೆಗೆ ಲಿಪಿ ಇಲ್ಲ. ಈಗ ಬಂದಿದಷ್ಟೇ 10-12 ವರ್ಷ ಹಿಂದೆ. ಇದು ಸಾವಿರಾರು ವರ್ಷ ನಮ್ಮ ಹಿರಿಯರು ಮಾತಾಡಿಕೊಂಡೇ ಅದನ್ನು ಮುಂದುವರಿಸಿಕೊಂಡು ಸೃಷ್ಟಿಸಿದಂಥ ಭಾಷೆ ಇದು. ಅದನ್ನು ಇವತ್ತು ತುಳು ಭಾಷೆ ಅಸ್ತಿತ್ವವನ್ನು ಉಳಿಸಿದ್ದು ಬರೀ ಜನಸಾಮಾನ್ಯರ ಮಾತಿಂದಾಗಿ. ಅವರ ಮಾತನ್ನು ಉಳಿಸಿಕೊಂಡೇ ಅವರು ಇವತ್ತು ಬಂದು ನಿಂತಿದ್ದಾರೆ. ಯಾವುದೊಂದು ಕಾಲಘಟ್ಟ ನಮ್ಮ ಹಿರಿಯರೆಲ್ಲ ನಾವು ಪುಸ್ತಕದಲ್ಲಿ ಕನ್ನಡ ಇಂಗ್ಲೀಷ್ ಅಂತೇಳಿ ಇದಕ್ಕೇನೋ ಒಗ್ಗಿಕೊಂಡು ಹೋಗಿದ್ರೆ ಇವತ್ತು ನಮ್ಮ ತುಳು ಭಾಷೆ ಸಮರ್ಪಕವಾಗಿ ನಮಗೆ ಆಗ್ತಾ ಇರಲಿಲ್ಲ. ಪ್ರತಿಯೊಂದು ಹಂತದಲ್ಲಿ ಕೂಡ ಅದರ ಬೆಳವಣಿಗೆಗೆ ಸಾವಿರಾರು ವರ್ಷದಿಂದ ಆಸಕ್ತಿ ವಹಿಸಿಕೊಂಡು ಬಂದು ಇವತ್ತು ಶಾಲೆಯಲ್ಲಿ, ಕಾಲೇಜಿನಲ್ಲಿ ಅದು ನಾಟಕ ಮತ್ತು ನಮ್ಮ ಸಿನಿಮಾ ಇದೆಲ್ಲ ಕೂಡ ಇವತ್ತು ಬಂದು ನಿಂತಿದೆ. ಈಗ ಈ ಭಾಷೆಗೆ ಸಂಬಂಧಪಟ್ಟಂತೆ ಸಾಹಿತ್ಯ ಲೋಕದಲ್ಲಿ ದೊಡ್ಡ ಮಟ್ಟದ ಜ್ಞಾನ ಭಂಡಾರವಿದೆ, ದೊಡ್ಡ ಮಟ್ಟದ ಸಾಹಿತ್ಯಗಳಿದ್ದಾರೆ, ದೊಡ್ಡ ಮಟ್ಟದ ಇವತ್ತು ಕಲೆ ಇದೆ, ದೊಡ್ಡ ಮಟ್ಟದ ಆರ್ಟಿಸ್ಟ್ಗಳಿದ್ದಾರೆ. ಸೊ ಇದನ್ನು 2ನೇ ದರ್ಜೆ ಭಾಷೆಯಾಗಿ ಬಹುಶಃ ಮಾನ್ಯತೆ ಪಡೀಲಿಕ್ಕೆ ಎಲ್ಲ ಅರ್ಹತೆ ಇದೆ ಅಂತ ನಮಗೆ ಅದರ ಬಗ್ಗೆ ಕಾಣ್ತದೆ. ಇದರ ಬಗ್ಗೆ ನಾವು ಬಹುಶಃ ಈಗಾಗಲೇ ಮೊನ್ನೆ ಚರ್ಚೆ ಮಾಡುವಾಗ ಮಂತ್ರಿಗಳಿಗೆ ಹೇಳಿದ್ದೇವೆ. ಮಂತ್ರಿಗಳು ಕೂಡ ಅದರ ಬಗ್ಗೆ ಚರ್ಚಿಸಿ ತೀರ್ಮಾನ ತೆಗೊಳ್ತಾರೆ ಅಂತ ಹೇಳಿದ್ದಾರೆ. ಸಕಾರಾತ್ಮಕವಾದ ಒಂದು ತೀರ್ಮಾನ ಬರ್ಬೋದಂತೇಳಿ ನಮ್ಮ ಅನಿಸಿಕೆ.